ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮುಗ್ಧ ನಟನೆಯಿಂದ ಜನರ ಮನಗೆದ್ದು ಇಡೀ ಕರುನಾಡನ್ನ ನಗಿಸುತ್ತಿದ್ದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ರೀಲ್ಸ್ ಅಜ್ಜಿ 92 ವರ್ಷದ ಲಕ್ಷ್ಮೀ ನಾಯ್ಕ್ ಇನ್ನಿಲ್ಲ. ಅವರು ಇಂದು ವಯೋಸಹಜ ಅನಾರೋಗ್ಯದಿಂದ ನಿಧನರಾದ್ರು. ತಮ್ಮ ಮೊಮ್ಮಗ ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಸೂರಜ್ ಅವರೊಂದಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ನಟಿಸುವ ಮೂಲಕ ಲಕ್ಷ್ಮೀ ಅಜ್ಜಿ ಕರ್ನಾಟಕದ ಮನೆ ಮಾತಾಗಿದ್ರು. ರೀಲ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈರಲ್ ಆಗ್ತಾ ಇದ್ವು. ಕಿವಿ ಕೇಳದಿದ್ದರೂ ಕಣ್ಣು ಮಂಜಾಗಿದ್ರು ಕೂಡ ತಮ್ಮ ಮುಗ್ಧ ನಟನೆಯ ಮೂಲಕ ನೆಟ್ಟಿಗರನ್ನ ನಗೆಗಡಲಲ್ಲಿ ತೇಲಿಸ್ತಾ ಇದ್ರು. ಬಾಲ್ಯದಿಂದಲೂ ಕೂಡ ನಾಟಕ ಮತ್ತು ಹಾಡುಗಾರಿಕೆಯಲ್ಲಿ ಆಸಕ್ತಿಯನ್ನ ಹೊಂದಿದ್ದರು. ಆದ್ರೆ ಅಜ್ಜಿಗೆ ಬಣ್ಣ ಹಚ್ಚುವ ಅವಕಾಶ ಸಿಕ್ಕಿದ್ದು ಮಾತ್ರ ತಮ್ಮ 90ನೇ ವಯಸ್ಸಿನಲ್ಲಿ. ಅಜ್ಜಿಯ ಅಭಿನಯ ಎಷ್ಟೊಂದು ಪರಿಣಾಮಕಾರಿಯಾಗಿರುತ್ತಿತ್ತು ಅಂದ್ರೆ ದೊಡ್ಡ ದೊಡ್ಡ ನಟರೇ ಅಜ್ಜಿಯ ಪ್ರತಿಭೆಗೆ ಶರಣಾಗಿದ್ರು. ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅಜ್ಜಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಅಜ್ಜಿಯ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ. ಪೇಮೆಂಟ್ ಬಂತು ಬಂತಾ? ಬಂತು ಅವ್ರಾಗ 30% ಬ್ಯಾಂಕ್ ಕೊಡು. 30%? ನನ್ನ ಪೇಮೆಂಟಲ್ಲಿ 30% ಕೊಡೋಕೆ ನೀ ಯಾರು? ನಿರ್ಮಲ